ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾಸ್ ಮಸಾಲಾ, KC ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿಸ್ಮಯ ವಡಪಾಕ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ ಟೀ, ಹಾಗೆಯೇ ಲಲಿತಾ ಜ್ಯುವೆಲ್ರಿ ಮ್ಯಾಂಗ್ಳೂರ್. ಸೊ ಬಿಸಿ ಬಿಸಿಯಾಗಿ ಈ ಮಳೆಗಾಲಕ್ಕೆ ಏನಾದರೂ ಇದ್ದರೆ ಆಹಾ ಸೂಪರ್. ಅದರಲ್ಲೂ ಕೂಡ ಸಿಹಿ ಬಿಸಿ ಇಂಥ ಒಂದು ಖಾದ್ಯಗಳು ತುಂಬ ರುಚಿಕರ ಅನಿಸುತ್ತೆ. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ರುಚಿಕರವಾದಂಥ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಧನ್ಯಲತಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಮಳೆಗಾಲ ಧಾರಾಕಾರವಾಗಿ ಮಳೆ ಸುರಿತಾ ಇರುವಾಗಂತೂ ಬಿಸಿ ಬಿಸಿ ಏನಾದರೂ ಸೂಪ್ ಅಥವಾ ಪಕೋಡ ಇಂಥದ್ದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅದರಲ್ಲೂ ಕೂಡ ಏನಾದರೂ ಇನ್ನೂ ಕೆಲವರಿಗೆ ಸಿಹಿ ತಿನ್ನುವಂಥ ಒಂದು ಕ್ರೇವಿಂಗ್. ಸೊ ನನಗಂತೂ ಎರಡು ಖಾರ ಸಿಹಿ ಎರಡೂ ಇದ್ದರೂ ಕೂಡ ಖುಷಿ ಅನಿಸುತ್ತೆ, ಬಟ್ ಬಿಸಿ ಬಿಸಿಯಾಗಿರಬೇಕು. ಸೊ ನಮಗೆ ಇವತ್ತು ನೀವು ಯಾವ ರುಚಿಕರವಾದಂಥ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ಈಗ ಮಳೆಗಾಲಕ್ಕೆ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಕಡಿಮೆ ಅಲ್ವಾ, ಹಾಗಾಗಿ ಈ ಧಾರಾಕಾರವಾಗಿ ಮಳೆ ಸುರಿಯುವಾಗ ಸಹ ಹೊರಗೆ ಹೋಗಿ ತರಲಿಕ್ಕೆ ಸಹ ನಮಗೆ ಕಷ್ಟ. ಹಾಗೆ ಮನೆಯಲ್ಲಿ ಒಂದು ಕ್ಯಾರೆಟ್, ಪೊಟೇಟೊ ಹಾಗೆಲ್ಲ ಇರುತ್ತದೆ. ಹಾಗಿರುವಾಗ ಇವತ್ತು ನಾನು ಮನೆಯಲ್ಲಿ ಇರುವಂತಹ ಒಂದು ಕ್ಯಾರೆಟ್ನಿಂದಲೇ ಒಂದು ಚಟ್ನಿ, ಮತ್ತೆ ಒಂದು ಮನೆಯಲ್ಲಿ ಇರುವಂಥದ್ದೇ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಒಮ್ಮೊಮ್ಮೆ ನಾವು ತಂದು ಇಟ್ಟುಕೊಳ್ತೇವೆ. ಹಾಗೆ ಹರಿವೆಯಿಂದ ಒಂದು ಮೊಸರು ಗೊಜ್ಜು ಮಾಡೋಣ ಅಂತ ಇದ್ದೇನೆ. ಮೊಸರು ಗೊಜ್ಜು? ಓ, ಯೂಶಲಿ ಇದು ಸಮ್ಮರ್ಗೆ ಚೆನ್ನಾಗಿರುತ್ತೆ. ಹೌದು. ಆದ್ರೆ ಇದು ಹೇಗೆ ಬಿಸಿ ಬಿಸಿ ಆಗಿರುವಂತದ್ದು ಅಥವಾ ಹೇಗೆ? ಬಿಸಿಯೇ ಅಂದ್ರೆ ನಾವು ಮಾಡಿದ ಮೇಲೆ ಅದಕ್ಕೆ ಲಾಸ್ಟ್ ಅಲ್ಲಿ ಮೊಸರನ್ನು ಸೇರಿಸೋದು ಸಹ ಅದನ್ನು ತಿನ್ಬಹುದು. ಓಕೆ, ಹಾಗೆಯೂ ಆಗ್ತದೆ. ಸರಿ, ಹಾಗಾದ್ರೆ ಕಿಚನ್ಗೆ ಹೋಗೋಣ. ಸೊ ಸ್ಪೆಷಲ್ ಆಗಿರುವಂತ ರೆಸಿಪೀಸ್ ತಯಾರಿಸೋದಕ್ಕೆ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ನಮ್ಗೀಗ ಏನು ಚಟ್ನಿ ತಯಾರಾಗುತ್ತಾ? ಯಾವುದು ಚಟ್ನಿ ಮಾಡೋ? ಚಟ್ನಿ. ಓಕೆ ಓಕೆ. ಅದು ಯಾವುದರಿಂದ? ಅರಿವೆ ಸೊಪ್ಪು? ಇದು ಕ್ಯಾರೆಟ್ ಇಂದ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಹೇಗೆ? ಒಂದು ಬಣಾಲ್ ಇಟ್ಕೊಳ್ಳೋಣ. ಮನೇಲಿ ಆನ್ ಮಾಡುವ. ಓಕೆ. ಇದಕ್ಕಿನ್ನು ಅದಕ್ಕೆ ಇನ್ನು ನಾವು ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಅಂದರೆ ಬೆಸ್ಟ್ ತುಪ್ಪ. KC ಘೀ ಅಂದರೆ ಶುದ್ಧ ಹಸುವಿನ ತುಪ್ಪ. ಸೊ ಹಸುವಿನ ಕೆನೆ, ಇದು ಬೆಣ್ಣೆಯಿಂದ ತಯಾರಿಸುವಂಥ ಈ ಒಂದು ತುಪ್ಪ. ಅದರಲ್ಲೂ ಕೂಡ ಕೆಲವೊಂದು ನಾವು ಕ್ರೀಮಿಂದ ತಯಾರಿಸ್ತಾರೆ, ಆಗ ನಿಮಗೆ ಅದು ತುಂಬ ಸಾಫ್ಟ್ ಅನಿಸುತ್ತೆ. ಈ ಬೆಣ್ಣೆಯಿಂದ ತಯಾರಿಸಿದ್ದು ತುಂಬ ಸ್ಮೂತಾಗಿ ಒಳ್ಳೆ ಉದುರುದ್ರಾಗಿ, ಅಂದರೆ ಎಕ್ಸಾಕ್ಟ್ಲಿ ಆ ರೀತಿಯಾಗಿ ಬರುವಂತ ಈ ತುಪ್ಪ ನೋಡಿ. ಹಾಕ್ಲಾ? ಎಷ್ಟು ಹಾಕ್ಲಿ? ಹಾಕಿ ಸಾಕು, 1 ಚಮಚದಷ್ಟು ಅಷ್ಟೇ. ಓಕೆ. ಹಾ, ಆ ತುಪ್ಪ ಅದರಲ್ಲೂ ಕೂಡ ಮಾಡುವಾಗಲೇ ಪರಿಮಳ ಬರ್ತಾ ಉಂಟು. ಈ ಹೋಳಿಗೆ ಇದ್ರ ಮೇಲೆ ಎಲ್ಲ ಹಾಕಿ ತಿನ್ಬೇಕು, ಆ ರುಚಿಯೇ ಬೇರೆ. ಸೊ ನಾನು ಹೇಳಿದೆ, ನಿಮ್ಮ ಬಾಯಲ್ಲಿ ನೀರೇ ಬಂತು. ಹೌದು, ನಿಜವಾಗಿ. ಈಗ ನಾನು ನಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸು, ಈಗ ನಾನು 2 ಮೆಣಸನ್ನು, ಕೆಂಪು ಮೆಣಸು ಹಾಕ್ಕೊಳ್ತಿದ್ದೇನೆ. ಓಕೆ. ಸೊ ಇದು ತುಪ್ಪದಲ್ಲೇ ಹುರಿಯುವಂಥದ್ದಾ? ತುಪ್ಪದಲ್ಲಿ, ಎಣ್ಣೆಯಲ್ಲಿ ಮಾಡ್ಬೋದು, ಅದು ನಿಮಗೆ ಬಿಟ್ಟದ್ದು. ತುಪ್ಪದಲ್ಲಿ ಮಾಡಿದ್ರೆ ಹೆಲ್ತ್ಗೆ ಒಳ್ಳೆಯದು. ಈವನ್ ನಾವು ಮಾಡ್ತಾ ಇರೋದು ಕ್ಯಾರೆಟ್ನಿಂದ ಮಕ್ಕಳಿಗಂತ ಕೊಟ್ಟರೆ ಚಟ್ನಿ ಸ್ವಲ್ಪ ತಿಂದರೆ ಅವರು ಬಹಳ ಒಳ್ಳೆಯದು. ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಕೊತ್ತಂಬರಿ ಕಾಳು,
ಅರ್ಧ ಸ್ಪೂನ್ನಷ್ಟು ಹೆಸರು ಬೇಳೆಕಾಳು, ಓಕೆ. ಹೆಸರು ಕಾಳು, ಹೆಸರು ಕಾಳು ಕಾಳನ್ನ ಹಾಕಿದ್ದೀರಿ. ಕಾಳು ಮತ್ತೆ ಅರ್ಧ ಸ್ಪೂನ್ನಷ್ಟು ಜೀರ. ಓಕೆ. ಎಲ್ಲ ಸಣ್ಣ ಉರಿಯಲ್ಲಿ ನಾವು ಫ್ರೈ ಮಾಡಿಕೊಳ್ಬೇಕು. ಇನ್ನು ಸ್ವಲ್ಪ ಅದು ಸ್ವಲ್ಪ ಫ್ರೈ ಆಗ್ತಾ ಇರುವಾಗ ಕರಿಬೇವಿನ ಸೊಪ್ಪು. ಇದು ಇಟ್ಕೊಳಕ್ ಆಗತ್ತಾ ಈ ಚಟ್ನಿ? ಏನಾಗುದಿಲ್ಲ ಇಟ್ಕೊಳ್ಳಿಕ್ಕೆ, ಏನು ಅಂದ್ರೆ ನಾವು ಫ್ರೈ ಮಾಡಿದ್ದು ಕರೆಕ್ಟ್ ಆಗಿ ಬರಬೇಕು. ಈಗ ನೀರುಳ್ಳಿಯನ್ನು ಹಾಕೊಳ್ತಿದ್ದೇನೆ ನಾನು. ನೀವು ಸ್ವಲ್ಪ ದಿವಸ ಇಟ್ಕೊಳ್ಳೋದಾದ್ರೆ, ನಾಳೆ ಅಲ್ಲಿ ಇಟ್ಕೊಳ್ಳೋದಾದ್ರೆ ನೀರುಳ್ಳಿಯನ್ನೇ ಅವಾಯ್ಡ್ ಮಾಡಬೇಕು. ಬರೀ ಖಾಲಿ ಮಾತ್ರ ಹಾಕಿದ್ರೆ. ಇದು ನಾನು ಇವತ್ತಿಗೆ ಅಂತ ಮಾಡೋದು, ಅದರಿಂದಾಗಿ ನೀರುಳ್ಳಿ ಹಾಕೊಳ್ತಿದ್ದೇನೆ. ನಿಮ್ಗೆ ನಾಳೆಗೆ ಸಹ ಬೇಕು, ನೀವು ಇಟ್ಕೊಳ್ತೀರಂತ ಆದ್ರೆ ನೀವು ನೀರುಳ್ಳಿ. ಇನ್ನು ಈ ಕಟ್ ಮಾಡಿದಂತಹ ಕ್ಯಾರೆಟ್ ಅನ್ನು ಸಹ ಇದರಲ್ಲಿ ಹಾಕೊಂಡು ಹುರಿಯುವುದು. ಈಗ ಒಂದು ಇದು ಕಪ್ನಷ್ಟು ಚಟ್ನಿ ಮಾಡಬೇಕು ಅಂದ್ರೆ ಎಷ್ಟು ಕ್ಯಾರೆಟ್ ಬೇಕಾಗುತ್ತೆ? ನಾನೀಗ ಒಂದು ಕ್ಯಾರೆಟ್ ತೆಗೆದುಕೊಂಡಿದ್ದೇನೆ ನೋಡಿ. ಒಂದು ಇಷ್ಟು ತೆಂಗಿನ ತುರಿಗೆ ಒಂದು 75 ಗ್ರಾಮ್ಸ್ ಆಫ್ ತೆಂಗಿನ ತುರಿ, ಅದಕ್ಕೆ ನಾನು ಒಂದೇ ಒಂದು ಕ್ಯಾರೆಟ್ ತೆಗೆದುಕೊಂಡಿದ್ದೇನೆ, ಒಂದು ದೊಡ್ಡ ಕ್ಯಾರೆಟ್. ಅದನ್ನು ನೋಡುವಾಗ್ಲೇ ನೋಡಿ ನಿಮ್ಗೆ ಮತ್ತೆ ಗೊತ್ತಾಗ್ತದೆ, ತಿನ್ನುವ ಅಂತ ಆಗ್ತದೆ. ಈಗ ಇದಕ್ಕೆ ಓನ್ ಟ್ರಯಲ್ ನನ್ನದಂತ ಹೇಳ್ಬೋದು. ಈಗ ಇದಕ್ಕೊಂದು 4 ಬೆಳ್ಳುಳ್ಳಿಯನ್ನು ಹಾಕೊಳ್ಳೋಣ. ಅದಕ್ಕೆ ನಾನು ಹೇಳಿದ್ದು ಇಟ್ಟುಕೊಳ್ಳುದಾದ್ರೆ ನೀರುಳ್ಳಿ ಹಾಕಬಾರ್ದು. ನೀರುಳ್ಳಿ ನೋಡಿ ಇದರಲ್ಲಿ ನೋಡಿ, ತುಪ್ಪದಲ್ಲಿ ಫ್ರೈ ಆಗುವಾಗ ನೀರುಳ್ಳಿಯ ಘಮವೇ ಒಂದು ಡಿಫ್ರೆಂಟ್. ಹೌದು. ಈಗ ನೀವು ಇಟ್ಕೊಳ್ಳುವಾಗ ಈರುಳ್ಳಿ ಹಾಕಬಾರ್ದು ಹೇಳಿದ್ರಿ, ಬೆಳ್ಳುಳ್ಳಿನೂ ಅವಾಯ್ಡ್ ಮಾಡ್ಬೇಕಾ? ಬೇಡ, ಬೆಳ್ಳುಳ್ಳಿ ಹಾಕೊಳ್ಬೇಕು. ಬೆಳ್ಳುಳ್ಳಿ ಹಾಕ್ಲೇಬೇಕು. ಬೆಳ್ಳುಳ್ಳಿ ಏನಾಗುದಿಲ್ಲ. ನೀರುಳ್ಳಿ ನಾವು ಸ್ವಲ್ಪ ಇಟ್ಟುಕೊಳ್ಳುವ ಯಾವುದೇ ಒಂದು ಪದಾರ್ಥಗಳಿಗೆ ನೀರುಳ್ಳಿಯನ್ನು ಯೂಸ್ ಮಾಡಿದರೆ ಪಕ್ಕ ಹಾಳಾಗುದು ನೀರುಳ್ಳಿ. ಈಗ ಇಲ್ಲಿ ನಾವೀಗ ಸ್ವಲ್ಪ ಉಪ್ಪನ್ನು ನೋಡಿ, ಇದ್ದಾಗೆ ನೀರೇನು ಹಾಕೊಳ್ಳಿಕ್ಕಿಲ್ಲ. ಇದು ಉಪ್ಪು ಯಾಕೆ ಹಾಕುದು ಹೇಳಿದರೆ, ಇಲ್ಲಿ ನಮ್ಮ ಕ್ಯಾರೆಟ್ ಸ್ವಲ್ಪ ಉಪ್ಪನ್ನು ಎಳೆದುಕೊಳ್ಬೇಕು ಹೇಳಿ. ಇದನ್ನು ಮಾತ್ರ ಮಾಡುವಾಗ ಸಣ್ಣ ಉರಿಯಲ್ಲಿ ನಾವು ಸ್ವಲ್ಪ ಫ್ರೈ ಮಾಡಬೇಕು. ಸ್ವಲ್ಪ ಸಹ ಕರೆಕ್ಟ್ ಇದ್ರೆ ಈ ಚಟ್ನಿ ಕಹಿ ಬರ್ತದೆ. ಈಗ ಇನ್ನು ಕೊನೆಗೆ ನೋಡಿ, ಇದು ಸ್ವಲ್ಪ ಸರಿ ಆಗ್ಬೇಕು. ಇದು ಈ ನಮ್ಮ ಕ್ಯಾರೆಟ್ ಉಂಟಲ್ಲ, ಸರಿಯಾಗಿ ಬಾಡ್ಬೇಕು. ಅದ್ರ ಹಸಿ ವಾಸನೆ ಒಂದು ಹೋಗ್ಬೇಕು. ಕ್ಯಾರೆಟಿಗೆ ಒಂದು ಹಸಿ ವಾಸನೆ ಉಂಟಲ್ಲ, ಹಾಗೆ ಸಣ್ಣ ಉರಿ ಮಾಡುವಾಗ ಸಾಧಾರಣ ಒಂದು 5 ನಿಮಿಷಗಳ ಕಾಲ ಆದ್ರೂ ನಾವು ಅದನ್ನು ಹುರಿಬೇಕು. ಇದು ಅನ್ನದ ಜೊತೆಗೆ ಸೈಡ್ ತರನ ಅಥವಾ ಅನ್ನದ ಜೊತೆಗೆ ಆಗ್ಲಿ ಅಥವಾ ದೋಸೆ ಆಗ್ಲಿ ಇಡ್ಲಿ ಆಗ್ಲಿ ಯಾವುದಕ್ಕೆ ಸಹ ಇದು ಒಳ್ಳೆ ಮ್ಯಾಚ್ ಆಗ್ತದೆ. ಇದಕ್ಕೆ ಕೊನೆಗೆ ನಾವು ಒಂದು ಒಗ್ಗರಣೆ ಸಹ ಕೊಡ್ತೇವೆ. ಆ ಒಗ್ಗರಣೆಯ ಘಮದಲ್ಲಿ ನಾವು ಒಂದು ಬಟ್ಟಲು ಗಂಜಿ ಊಟ ಮಾಡಬಹುದು. ಗಂಜಿ ಊಟಕ್ಕೂ ಆಗುತ್ತೆ. ಈಗ ಇಷ್ಟ ಆಗುವಾಗ ನಾವು ನೋಡಿ ಈ ತೆಂಗಿನ ತುರಿಯನ್ನು ಸಹ ಇದರಲ್ಲಿ ಹಾಕೊಳ್ಳೋಣ. ಎಲ್ಲ ಹಾಕೊಂಡಿದ್ದೇವೆ ನಾವು. ಇದಕ್ಕೆ ಬರೀ 2 ಮೆಣಸು ಹಾಕಿದ್ರಿ. ಹೌದು. ಯೂಶುವಲಿ ಕ್ಯಾರೆಟ್ ಸ್ವಲ್ಪ ಸ್ವೀಟ್ನೆಸ್ ಬಿಡುತ್ತೆ. ಹೌದು, ಆದ್ರೆ ಇದು ತೆಂಗಿನ ತುರಿಯಲ್ಲೂ ಕೂಡ ಸ್ವೀಟ್ನೆಸ್ ಉಂಟು. ಆದ್ರಿಂದಾಗಿ ನಾವು ಬೇಕಿದ್ರೆ, ನಾನು ಸ್ವಲ್ಪ ಖಾರ ಕಡಿಮೆ ಅವಳು, ಖಾರ ಹೆಚ್ಚು ಬೇಕಿದ್ದವರು ಸ್ವಲ್ಪ ಖಾರ ಮಾಡಿಸ ತಿನ್ಬೋದು. ಇದು ಮೆಣಸು ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ನಿಮ್ಮ ಖಾರಕ್ಕೆ ತಕ್ಕ ಅಂತ ಯಾವ್ದು ಹೆಚ್ಚು ಸಹ ಮಾಡ್ಬೋದು, ತೊಂದರೆ ಇಲ್ಲ. ಆದ್ರೆ ತುಂಬಾ ಖಾರ ಸಹ ಮಕ್ಕಳಿಗೆ ಕೊಡುವಾಗ ಹಾಕ್ಬೇಡಿ. ನಮ್ಗೆ ಮಾತ್ರ ಆದ್ರೆ ಸ್ವಲ್ಪ ಖಾರ ಮಾಡಿಕೊಂಡು ತಿನ್ಬೋದು ನಾವು. ಈಗ ಇದನ್ನ ಆಫ್ ಮಾಡ್ಕೊಳ್ಳೋಣ. ಆಯ್ತು, ಇದೀಗ ತಣ್ಣಗಾಗ್ಬೇಕು. ಈಗ ಅಲ್ಲಿ ಒಂದು ಹುಳಿಯನ್ನು ಸಹ ನಾನು ನೋಡಿ ಇಷ್ಟೇ ಸಣ್ಣ ಒಂದು ಪೀನಟ್, 2 ಪೀನಟ್ ಹೇಳ್ಬೋದು ಅಥವಾ 1 ಪೀನಟ್ ಅಷ್ಟು ತುಂಬಾ ಹುಳಿ ಸಹ ಬೇಡ. ಹುಳಿ ಹಾಕಿ ಈಗ ಇನ್ನು ಗ್ರೈಂಡ್ ಮಾಡ್ಕೊಳ್ಳೋದು. ತಣ್ಣಗಾಗ್ಲಿ. ಗ್ರೈಂಡ್ ಮಾಡ್ಕೊಳ್ಳೋದು. ಈಗ ನೀವು ಕ್ಯಾರೆಟ್ ಹಾಕಿ ಮಾಡಿದ್ರಲ್ಲ, ಇದು ನಿಮ್ದು ಓನ್ ಟ್ರಯಲ್. ಕ್ಯಾರೆಟ್ ಬದಲು ಬೇರೆ ಏನಾದ್ರೂ ಹಾಕಿ ಮಾಡಿದಿರಾ ಹೇಗೆ? ಇಲ್ಲ, ಬೀಟ್ರೂಟ್ ಹಾಕಿ ನಾನು ಹೀಗೆ ಮಾಡ್ಲಿಲ್ಲ. ಬೀಟ್ರೂಟ್ ಹಾಕಿ ಖಾಲಿ ಮಾಡಿದ್ದೇನೆ ನಾನು. ಖಾಲಿ ಹೀಗೆ ತೆಂಗಿನಕಾಯಿ ಹಾಕದೆ ಮಾಡಿದ್ದೇನೆ ಬೀಟ್ರೂಟ್ ಹಾಕಿ. ಅದು ಸಹ ಒಳ್ಳೇದಾಗ್ತದೆ, ರುಚಿಗೆ. ಆಗ ಅದಕ್ಕೆ ನಾನು ಏನ್ ಮಾಡಿದ್ದೇನೆ ಹೇಳಿದ್ರೆ, ನಾನು ಈ ಸಿಹಿ ಮೊಸರು ಉಂಟಲ್ಲ ಅದು ಸೇರಿಸ್ಕೊಂಡಿದ್ದೇನೆ. ಮೊಸರು ಸೇರಿಸಿ ನಾನು ಮಾಡಿದ್ದೇನೆ, ತೆಂಗಿನಕಾಯಿ ಹಾಕದೆ. ಅದು ಸಹ ಒಳ್ಳೇದಾಗ್ತದೆ. ಅದಕ್ಕೆ ಒಂದು ಕೊನೆಗೆ ಕೊಡುವ ಒಗ್ಗರಣೆಯಲ್ಲಿಯೇ ಅದರ ರುಚಿ ಹೆಚ್ಚುವುದು. ಬಟ್ ಅದನ್ನು ಕೂಡ ಈ ಬೀಟ್ರೂಟ್ ಅನ್ನು ಕೂಡ ಗ್ರೈಂಡ್ ಮಾಡಿನೇ ಮಾಡ್ಕೊಳ್ಳುವಂಥದ್ದು. ಗ್ರೈಂಡ್ ಮಾಡಿ ಹೀಗೆ ಸ್ವಲ್ಪ ಫ್ರೈ ಮಾಡಿಕೊಂಡು, ಅದು ಸಹ ತುಪ್ಪದಲ್ಲಿ ಫ್ರೈ ಮಾಡಿದರೆ, ಸ್ವಲ್ಪ ನೀರುಳ್ಳಿ ತುಪ್ಪ ಎಲ್ಲ ಫ್ರೈ ಮಾಡಿದರೆ ಅದು ಸಹ ಒಳ್ಳೆ ಘಮದಲ್ಲಿ ಅದು. ಈಗ ನೋಡಿ ನಿಮ್ಗೆ ಆ ತುಪ್ಪದ ಘಮವೇ ಹೇಗೆ ಬರ್ತದೆ ಎಲ್ಲ, ತುಂಬ ಚೆನ್ನಾಗಿ ಬರ್ತಾ ಇದೆ. ಓಕೆ, ನೋಡಿ ಇದೀಗ ತಣ್ಣಗಾಗಿದೆ. ಗ್ರೈಂಡ್ ಮಾಡಿದ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕೊಂಡು ಗ್ರೈಂಡ್ ಮಾಡಲ.
ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಪುನಃ ಬಿಸಿ ಮಾಡ್ಲಿಕ್ಕೆ ಇರ್ತದ? ಇಲ್ಲ ಏನಿಲ್ಲ, ಏನು ಬಿಸಿ ಮಾಡಲಿಕ್ಕೆ ಇಲ್ಲ, ಇನ್ನು ಖಾಲಿ ಇದಕ್ಕೊಂದು ಒಗ್ಗರಣೆ ಕೊಡಲಿಕ್ಕೆ ಮಾತ್ರ. ಹಾಂ, ಸೊ ನೋಡ್ಕೊಳ್ಳಿ. ಸಾಕು ನೋಡಿ, ಮತ್ತೆ ಬೇಕಿದ್ರೆ ಹಾಕೊಳ್ಳೋಣ. ಅದು ಸಹ ಇದು ಚಟ್ನಿಗೆ ಸಹ ನಾವು ನಮಗೆ ದಪ್ಪ ಬೇಕಿದ್ರೆ ದಪ್ಪ ಇಟ್ಕೊಳ್ಬೋದು, ನೀರು ಮಾಡಿಕೊಂಡು ಸಹ ದೋಸೆಗಳಿಗೆ ನೀರು, ದೋಸೆ ಇಡ್ಲಿಗೆ ಸ್ವಲ್ಪ ತೆಳು ಮಾಡ್ಬೋದು. ಸಾಕು ನೋಡಿ, ಯಾವ ಆರೆಂಜ್ ಕಲರಲ್ಲಿ ಹೇಗೆ ಬಂದಿದೆ. ಈಗ ಇದಕ್ಕೆ ಒಂದು ಪಾತ್ರೆಗೆ ಹಾಕೊಂಡು ಮತ್ತೆ ಒಂದು ಒಗ್ಗರಣೆಗೆ ರೆಡಿ ಮಾಡುವ. ಓಕೆ, ನಮ್ಗೆ ಇನ್ನು ನೀರು ಬೇಕಿದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು, ಈಗ ಊಟಕ್ಕೆಲ್ಲ ಗಂಜಿಗೆಲ್ಲ ನಮಗೆ ಸ್ವಲ್ಪ ಗಟ್ಟಿ ಬೇಕಾಗ್ತದೆ ಅಲ್ಲ, ಈ ಇಡ್ಲಿ ಅಥವಾ ದೋಸೆ ತಿನ್ಲಿಕ್ಕೆ ಸ್ವಲ್ಪ ನೀರು ಮಾಡಿಕೊಳ್ಬೇಕು. ಹಾಗೆ ನಮ್ಮ ಇದಕ್ಕೆ ಅನುಗುಣವಾಗಿ ನಾವು ಮಾಡಿಕೊಂಡ್ರೆ ಆಯ್ತು. ಇದು ಸ್ವಲ್ಪ ಈ ಚಪಾತಿ ಪೂರಿ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ. ಅನ್ನದ ಜೊತೆಗೂ ಗಂಜಿಗೆ ಚಟ್ನಿ. ಇದಕ್ಕೆ ಈಗ ಒಗ್ಗರಣೆ ಕೊಟ್ಟ ಕೂಡಲೇ ಅದು ಸೊಬಗೆ ಬೇರೆ. ಓಕೆ, ನೀವು ಅಷ್ಟು ಹೇಳ್ತಾರ, ನಾನು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಈಗ. ಅಲ್ಲ, ಅದು ನಾನು ನೋಡಿದ್ದೇನೆ ಸುರಿ, ಹೀಗೆ ಕಾಲಿಗಿಂತ ಸಹ ಒಗ್ಗರಣೆ ಹಾಕಿದ ಕೂಡಲೇ ಇದರದೊಂದು ಚಂದವೇ ಬೇರೆ ಅಂತ ನನ್ನ ಅಭಿಪ್ರಾಯ. ಈಗ ಸ್ವಲ್ಪ ಒಗ್ಗರಣೆ ಆಯಿಲ್ ಹಾಕ್ಲಾ? ಆಯಿಲಲ್ಲಿ ಕೊಡು. ಅದನ್ನ ನಮಗೆ ಬಿಟ್ಟ ತುಪ್ಪ ಬೇಕಿದೆ ತುಪ್ಪ, ಆಯಿಲ್ನವರು ಆಯಿಲ್. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಲ್ಲ? ಸಾಕು ಸ್ವಲ್ಪ. ಒಂದು ಸ್ಪೂನಿನಷ್ಟು ಸಾಸಿವೆ ಹಾಕೊಳ್ಳೋಣ. ಇಲ್ಲಿ ನಾನಿವತ್ತು ಸಾಸಿವೆ ಮತ್ತು ಒಗ್ಗರಣೆ ಸೊಪ್ಪು ಮಾತ್ರ ಹಾಕ್ತಿದ್ದೇನೆ. ಉದ್ದಿನ ಬೇಳೆ ಸಹ ಹಾಕೊಳ್ಬೋದು ಸ್ವಲ್ಪ, ಮಧ್ಯದಲ್ಲಿ ಬೈಟ್ ಸಿಕ್ಕುವಾಗ ಒಳ್ಳೆ ಆಗ್ತದೆ. ಮತ್ತೆ ಕೆಂಪು ಮೆಣಸನ್ನು ಕಟ್ ಮಾಡಿ ಸಹ ಹಾಕೊಳ್ಬೋದು ಬೇಕಿದ್ದರೆ, ಖಾರ ಹೆಚ್ಚು ಬೇಕಿದ್ದರೆ ನೀವು ಹೇಳಿದಾಗೆ. ನಾವು ಹೇಳ್ತೇವೆ ಎಷ್ಟು ಚಿಕ್ಕ ಚಿಕ್ಕ ಇಂಗ್ರೀಡಿಯೆಂಟ್ಸ್, ನೀವು ಒಣಮೆಣಸು ಹಾಕಿದ್ರೇನೆ ಬೇರೆ ಪರಿಮಳ, ಉದ್ದಿನಬೇಳೆ ಹಾಕಿದ್ರೆ ಬೇರೆ ಪರಿಮಳ. ಕರೆಕ್ಟ್. ಹಿಂಗು ಸಹ ಹಾಕೊಳ್ಬೋದು ಬೇಕಿದ್ರೆ ಇಲ್ಲಿ. ಆಫ್ ಮಾಡಲ. ಸೊ ಹಾಗಾದ್ರೆ ನೋಡಿ, ರುಚಿಯಾದ ಆರೋಗ್ಯಭರಿತವಾದ ಒಂದು ಕ್ಯಾರೆಟ್ನಿಂದ ಮಾಡಿದಂಥ ಚಟ್ನಿ. ಥ್ಯಾಂಕ್ ಯು. ವೆಲ್ಕಮ್. ಕ್ಯಾರೆಟ್ನಿಂದ ಹಲ್ವಾ ಇದನ್ನೆಲ್ಲ ತಿಂದಿರ್ತೀರಿ, ಹಾಗೆ ಸ್ಯಾಲಡ್ ಕೂಡ ಮಾಡ್ಕೊಂಡು ತಿಂತೀವಿ. ಸೊ ಇದು ಚಟ್ನಿ. ಸೊ ಯಾವ ರೀತಿ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕ್ಯಾರೆಟ್ ಚಟ್ನಿ ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಒಣಮೆಣಸು, ಅರ್ಧ ಚಮಚದಷ್ಟು ಧನಿಯಾ ಬೀಜ, ಅರ್ಧ ಚಮಚ ಹೆಸರು ಕಾಳು, ಅರ್ಧ ಚಮಚದಷ್ಟು ಜೀರಿಗೆ, ಕರಿಬೇವು, ಈರುಳ್ಳಿ, 1 ಕ್ಯಾರೆಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿಯಿರಿ. ನಂತರ ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನ ತುರಿ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ಚಿಕ್ಕ ನಿಂಬೆ ಗಾತ್ರದ ಹುಣಸೆ ಹಣ್ಣು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಕ್ಯಾರೆಟ್ ಚಟ್ನಿ ರೆಡಿ. ಸೊ ಕ್ಯಾರೆಟ್ ಚಟ್ನಿ ತಯಾರು. ಸೊ ನೆಕ್ಸ್ಟ್ ರೆಸಿಪಿ ಏನು ಅರಿವೆ ಸೊಪ್ಪಿಂದ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ಅವರು ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾಸ್ ಮಸಾಲಾ, ಕೆಸಿ ಗೀ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿಸ್ಮಯ ವಡಪಾವ್ ಕನ್ನೂರು, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ ಕೆಟಿ ಸ್ಪೆಷಲ್ ಟೀ, ಹಾಗೆಯೇ ಲಲಿತಾ ಜ್ಯುವೆಲ್ರಿ ಮ್ಯಾಂಗ್ಲೋರ್. ಸೊ ಚಟ್ನಿ ತಯಾರು. ಈಗ ಏನು ರೆಸಿಪಿ ಬನ್ನಿ ಕೇಳೋಣ. ಮೇಡಮ್,
ಈಗ ಅರಿವೆ ಸೊಪ್ಪಿಂದ ಏನು ಪಲ್ಯ ಏನೋ ಹೇಳಿದ್ರಿ. ನಾವು ಯೂಶುವಲಿ ಕರಾವಳಿಗರೆ ಏನು ಮಾಡುದು, ಹರಿವೆ ಸೊಪ್ಪಿನಿಂದ ಉಪ್ಪು ಕರಿ ಮಾಡುದು, ಕರಿ ಹೆಚ್ಚಾಗಿ ಉಪ್ಪು ಕರಿ ಮಾಡುದು ನಾವು. ಅದೇ ಒಂದು ಅದು ಸಹ ಟೇಸ್ಟ್ ತುಂಬಾ ಟೇಸ್ಟಿ ಇರುತ್ತೆ. ಹೌದು, ಮತ್ತೆ ಆರೋಗ್ಯಕ್ಕೆ ಸಿಂಪಲ್ ಆದ್ರೂ ಕೂಡ ವೆರಿ ಟೇಸ್ಟಿ ಸಹ ಹೆಲ್ದಿ ಸಹ. ಹಾಗಿರುವಾಗ ಇವತ್ತು ನಾನು ಸ್ವಲ್ಪ ಇದು ಆಕ್ಚುಲಿ ನಾವು ಸಮ್ಮರ್ ಸೀಸನ್ ಅಲ್ಲಿ ಹೆಚ್ಚು ಮಾಡಿ ತಿನ್ನುವಂಥದ್ದು. ನಾನೀಗ ಮಳೆಗಾಲದಲ್ಲಿ ಸಹ ಮಾಡ್ತಿದ್ದೇನೆ. ನೋಡುವ ಹೇಗೆ ಮಾಡುವುದನ್ನು ನೋಡುವ. ಮೊದಲಿಗೆ ನಾನೆಲ್ಲ ಹೆಚ್ಚಿಟ್ಟುಕೊಂಡಿದ್ದೇನೆ. ಇದರಲ್ಲಿ ಇರುವುದೇ ಇದನ್ನು ಕ್ಲೀನಿಂಗ್ ಮಾಡುದು, ಮತ್ತೆ ಬೇರೆಲ್ಲ ಕೆಲಸ ಸುಲಭ. ಇದು ಹರಿವೆ ಸೊಪ್ಪಿನಲ್ಲಿ ತುಂಬಾ ಮಣ್ಣು ಮಾತ್ರವಾ ಅಥವಾ ದಂಟನ್ನು ಸಹ ನೋಡಿ, ಎಳೆ ಎಳೆ ದಂಟನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೆ. ಈಗ ಇದನ್ನು ಬೇಯಿಸೋಣ ನಾವು ಸುರಿಗೆ. ನೋಡಿ ಇದರದ್ದು ದಂಟುಗಳನ್ನು ಸಹ ನೋಡಿ ನಾನು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಿದ್ದೇನೆ. ಹೆಚ್ಚಾಗಿ ಎಳೆತ್ತು ಸಿಕ್ಕಿದ್ರೆ ಇಂಥದ್ದು ನಾವು ಮಾಡ್ಬೇಕು. ಒಂದೆರಡು ಮೂರು ದೊಡ್ಡ ದೊಡ್ಡ ದಂಟಿದ್ರೆ ಹಾಕೊಳ್ಳೋ ಅಗತ್ಯ ಇಲ್ಲ. ಹಾಕಿದ್ರೆ ಸಹ ಏನ್ ತೊಂದ್ರೆ ಇಲ್ಲ. ಸಣ್ಣ ಸಣ್ಣ ನೋಡಿ ಇಷ್ಟೇ ಸಣ್ಣದಾಗಿ ನೋಡಿ ಸಣ್ಣದಾಗಿ ಹೆಚ್ಕೊಂಡ್ರೆ ಆಯ್ತು. ಅದು ಒಳ್ಳೆ ಬೇಯ್ತದೆ ಅದರಲ್ಲಿ. ಸೊ ಇದ್ರಲ್ಲೂ ಕೂಡ ಹಸಿರು ಮತ್ತು ಕೆಂಪು ಎರಡನ್ನು ಸಹ ಮಾಡ್ಬೋದು. ಯಾವ್ದು ಮಾಡ್ಬೋದು, ಇದು ಹಸಿರು ಸಹ ಮಾಡ್ಬೋದು, ಕೆಂಪು ಸಹ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ, ಮತ್ತೆ ನೀರು ಹಾಕೊಳ್ಳೋಣ. ನೀರು ಹಾಕ್ಲಾ? ಹಾಕಿ ನೋಡಿ, ಬೇಯುವಷ್ಟು ನೀರು ಹಾಕೊಳ್ಳೋಣ. ಬೇಯಲಿಕ್ಕೆ ಬೇಕಾದ್ರೆ ಸಾಕು ಸಾಕು. ಮತ್ತೆ ಅದರಲ್ಲಿ ನೀರು ಬಿಟ್ಟುಕೊಳ್ತದಲ್ಲ, ನೀರು ಬಿಟ್ಟುಕೊಳ್ಳೋದು. ಸ್ವಲ್ಪ ಉಪ್ಪು ಹಾಕೊಳ್ತಿದ್ದೇನೆ ನಾನು. ಈ ಹರಿವೆ ಸೊಪ್ಪುಗಳಿಗೆ ಸಲ ಉಪ್ಪು ಹಾಕುವಾಗ ಸ್ವಲ್ಪ ಜಾಗ್ರತೆ ಮಾಡ್ಬೇಕಾಗ್ತದಲ್ಲ. ನೋಡುವಾಗ ತುಂಬಾ ಇರ್ತದೆ, ಮತ್ತೆ ಅದು ಸ್ವಲ್ಪ ಬೆಂದಾಗ ತುಂಬಾ ಕಡಿಮೆ ಸ್ವಲ್ಪವೇ ಆಗುತ್ತೆ. ಈಗ ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಅದನ್ನು ಬೇಯಿಸೋಣ. ಅದು ಬೇಯ್ತಾ ಇರುವಾಗ ನಾವು ಇಲ್ಲಿ ಈಗ ಅದಕ್ಕೊಂದು ಮಸಾಲೆಯನ್ನು ರೆಡಿ ಮಾಡುವ. ಸಣ್ಣ ಮಿಕ್ಸಿ ಜಾರ್ನಲ್ಲಿ. ಸೊ ಏನು ಹುರಿಲಿಕ್ಕೆ ಏನಿಲ್ಲ, ಇದು ಹಸಿ, ಎಲ್ಲ ಹಸಿಗಳು. ಈಗ ನಾನು ಒಂದು 3 ಮೆಣಸಿನಕಾಯಿಯನ್ನು ಹಾಕೊಳ್ತಿದ್ದೇನೆ. ಎಷ್ಟು ಖಾರ ನಿಮಗೆ ಸ್ವಲ್ಪ ಹೆಚ್ಚು ಖಾರ ಬೇಕಿದೆ, ಆದರೆ ಮಜ್ಜಿಗೆ ಹುಳಿಯಲ್ಲಿ ಹೆಚ್ಚು ಖಾರ ನಾವು ಮಾಡುವುದಿಲ್ಲಲ್ಲ. ನಾನೀಗ 3 ಮೆಣಸಿನಕಾಯಿ ಹಾಕಿದ್ದೇನೆ. ಈಗ ಇಲ್ಲಿ ನಾನು ಒಂದು 2 ಗಂಟೆಗಳ ಕಾಲ ಈ ಕಡಲೆಬೇಳೆಯನ್ನು ನೆನೆಸಿಟ್ಟುಕೊಂಡಿದ್ದೇನೆ. 2 ಚಮಚಗಳಷ್ಟು ಚೆನ್ನಾಗಿ ತೊಳೆದು ಅದನ್ನು ನೆನೆಸಿಟ್ಟರೆ ಅದನ್ನು ಈಗ ಹಾಕೊಳ್ತಿದ್ದೇನೆ. ಇನ್ನು ಇದು ಕೊತ್ತಂಬರಿ ಸೊಪ್ಪು ನಿಮ್ಮ ಹತ್ರ ಇದ್ದರೆ ನೀವು ಹಾಕೊಳ್ಬೋದು, ಇಲ್ಲದಿದ್ದರೆ ಸಹ ಇದು ಆಪ್ಷನಲ್. ಇದ್ದರೆ ಹಾಕೊಳ್ಳಿ, ಇಲ್ಲದಿದ್ದರೆ ತೊಂದರೆ ಇಲ್ಲ. ಇನ್ನು ಸ್ವಲ್ಪ ಶುಂಠಿ ಬೇಕಿದಕ್ಕೆ, ಸಣ್ಣ ತುಂಡು ಶುಂಠಿ, ಎಷ್ಟು ಒಂದು ಅರ್ಧ ಇಂಚಿನಷ್ಟು ಕಟ್ ಮಾಡ್ಕೊಂಡು ಹಾಕಿದರೆ ಆಯಿತು. ಇನ್ನು ಈ ತೆಂಗಿನ ತುರಿ ಸಹ ತುಂಬ ಬೇಡ, ಸ್ವಲ್ಪ ತೆಂಗಿನ ತುರಿ. ಮತ್ತು ನಾವು ಅದಕ್ಕೆ ಮೊಸರನ್ನು ಸೇರಿಸ್ತಿದ್ದೇವಲ್ಲ, ಅದರಿಂದಾಗಿ ಒಂದು 50 ಗ್ರಾಮ್ಸ್ನಷ್ಟು ಒಂದು ತೆಂಗಿನ ಕಾಯಿಯಲ್ಲಿ ಅದರದ್ದು ಅರ್ಧ ಹಾಕಿದರೆ ಸಾಕು. ಇದನ್ನು ನೀರು ಹಾಕಿ ಗ್ರೈಂಡ್ ಮಾಡೋದು. ಹೆಚ್ಚು ಬೇಡ, ತರಿ ನಮಗೆ ತರಿ ಬೇಕು, ಯಾಕಂದ್ರೆ ಇದರಲ್ಲಿ ತುಂಬ ನೀರು ನೋಡಿ. ನೀರು ಸ್ವಲ್ಪ ಸಾಕು, ಬೇಕಿದ್ರೆ ಮತ್ತೆ ಹಾಕೊಳ್ಬೋದಲ್ಲ. ಈಗ ಇಲ್ಲಿ ಇದನ್ನು ನೋಡೋಣ ಹೇಗೆ ಆಗಿದೆ ನೋಡುವ. ಇದು ಅನ್ನದ ಜೊತೆಗೆ ಅನ್ನದ ಜೊತೆಗೆ ಒಂದು ಹುಳಿ, ಮಜ್ಜಿಗೆ ಹುಳಿ, ಮತ್ತೆ ನಿಮ್ಮದು ಚಟ್ನಿ ಅದಿದ್ರೆ ಊಟ ಸೂಪರ್ ಆಗ್ತದೆ. ಊಟ ಒಂದು ಹಪ್ಪಳ ಮತ್ತೊಂದು ಚೂರು ಉಪ್ಪಿನಕಾಯಿ ಇದ್ರೆ ಆಯ್ತು, ಮತ್ತೆ ಏನು ಬೇಡ. ಸೊ ಒಳ್ಳೆ ಊಟ, ಅದ್ಭುತವಾದಂಥ ಊಟ ಆಯ್ತು ಅಲ್ಲಿ. ಸೊ ಸಂತೋಷ್ ರೈಸ್ರವರ ಬಿಡಿ ಆದಂಥ ಉದುರಾದಂಥ ಅನ್ನ, ಅದ್ರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗಿ. ಸೊ ಮಜ್ಜಿಗೆ ಹುಳಿಯನ್ನು ನಾವು ಸುಲಭದಲ್ಲಿ ಈ ಥರ ಮಾಡ್ತೀವಲ್ಲ, ಸೊ ಇನ್ನೂ ಸುಲಭ. ನಾವು ಏನಾದರೂ ನಾವು ಚಿಕನ್ ಮಾಡಬೇಕಾದ್ರೆ ಈ ಥರ ಎಲ್ಲ ಮಾಡುವಾಗ ಕೆಲಸ ಈಸಿ ಆಗಬೇಕಂದ್ರೆ ಇನ್ನೊಂದು ಟ್ರಿಕ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಈ ಥರ ನೀವೀಗ ಎಷ್ಟು ಈಸಿಯಲ್ಲಿ ಅಡುಗೆ ಮಾಡಿದ್ರಿ, ಈ ನಾನಾ ಮಸಾಲ ಇದಲ್ಲ ನಾನು ಮಾಡುವಂಥದ್ದು, ಈ ನಾನಾ ಮಸಾಲದವರ ಈ ಕುಂದಾಪುರ ಚಿಕನ್ ಮಸಾಲ ಇದಲ್ವಾ,
ಯಾವುದೇ ತರಕಾರಿ ಅಡುಗೆ ಮಾಡುವಾಗಲೂ ಅಷ್ಟೇ ಇದ್ರ ಜೊತೆಗೆ ಈ ಥರ ನೀವು ಬರೀ ಹಸಿಮೆಣಸೆಲ್ಲ ಹಾಕಿದ್ರಿ, ನಾನು ತೆಂಗಿನ ತುರಿ ಜೊತೆಗೆ ಕೇವಲ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಈ ನಾನಾ ಮಸಾಲದು 1 ಸ್ಪೂನ್ ನೀವು ಹಾಕಿ ಗ್ರೈಂಡ್ ಮಾಡಿದರೆ, ಸೊ ಈ ಥರ ಸೊಪ್ಪು ಎಲ್ಲ ನೀವು ಮಾಡುವಾಗ ಅದ್ರ ಜೊತೆಗೂ ಕೂಡ ಈ ಮಸಾಲೆಯನ್ನು ಮಿಕ್ಸ್ ಮಾಡಿದರೆ ನಿಮ್ಗೆ ಒಳ್ಳೆ ಅದ್ಭುತವಾದಂಥ ಇದರಲ್ಲಿ ಚಿಕನ್ ಅಂತ ಇದೆ. ಬರೀ ಚಿಕನ್ಗೆಲ್ಲ, ನಾನು ಎಸ್ಪೆಷಲಿ ಯಾವುದೇ ತರಕಾರಿದು ಅಡುಗೆ ಮಾಡುವಾಗಲೂ ಕೂಡ ಅದನ್ನು ಈ ಒಂದು ನಾನಾ ಮಸಾಲ ಅವರ ಕುಂದಾಪುರ್ ಚಿಕನ್ ಮಸಾಲೆ ಇದೆಲ್ಲ ಹಾಕಿ ಮಾಡ್ತೀನಿ. ಜಟ್ಪಟ್ಟ ಅಡುಗೆ ಆಗುತ್ತೆ, ವೆರಿ ಟೇಸ್ಟಿ. ಇಷ್ಟು ಎಲ್ಲ ಜಂಜಾಟವೇ ಇಲ್ಲ, ಗ್ರೈಂಡ್ ಮಾಡಬೇಕು ಜಂಜಾಟವೇ ಇಲ್ಲ. ನಾನು ಸುಲಭದಲ್ಲಿ ಅಂದರೆ ನಾವೆಲ್ಲ ವರ್ಕಿಂಗ್ ವಿಮೆನ್ಗೆ ಬೇಗ ಬೇಗ ಕೆಲಸ ಆಗಬೇಕು. ಸೊ ತರಕಾರಿ ಒಂದು ಈ ಥರ ಇಟ್ಕೊಂಡು ಇದು ಗ್ರೈಂಡಿಂಗ್ ಇಷ್ಟೇ. ಸೊ ಮಸಾಲೆ ಹುರಿಬೇಕು ಅದು ಇದು ಅಂತ ಇಲ್ಲ. ನಾನು ಇದನ್ನು ಯಾವಾಗಲೂ ಮಾಡ್ತಾ ಇರ್ತೀನಿ. ಸೊ ನನಗಂತೂ ಇದು ತುಂಬ ಫೇವ್ರೆಟ್, ನಾನಾಸ್ ಕುಂದಾಪುರ ಚಿಕನ್ ಮಸಾಲ. ಸೊ ನೀವು ಚಿಕನ್ಗೂ ಯೂಸ್ ಮಾಡ್ಬೋದು, ವೆಜ್ಗೂ ಯೂಸ್ ಮಾಡ್ಬೋದು. ನಾಳೆಯಿಂದ ಅದನ್ನೇ ಯೂಸ್ ಮಾಡೋದು ನಾನು. ನಂದು ಅದು ಟ್ರಿಕ್ ಇದೆ, ನೀವು ನೋಡಿ ಹೇಗೆ ಆಗುತ್ತೆ ಅಡುಗೆ ನೋಡಿ. ಓಕೆ, ನೋಡಿ ಇಲ್ಲಿ ಈಗ ಬೆಂದಿದೆ ಎಲ್ಲ. ನೋಡಿ ಇದನ್ನು ಈ ಮಸಾಲೆಯನ್ನು ಇದಕ್ಕೆ ಹಾಕೊಳ್ಳೋಣ. ಸ್ವಲ್ಪ ನೀರು ಕೊಡಿ, ಸಾಕು ಸಾಕು. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇನ್ನು ಮತ್ತೆ ನಾವು ಅಜ್ಜಿಗೆ ಸಹ ಹಾಕೊಳ್ತಿದ್ದೇವಲ್ಲ, ಅದರಿಂದ ರುಚಿಗೆ ತಕ್ಕಷ್ಟು ಉಪ್ಪು. ಉಪ್ಪು. ನೆಕ್ಸ್ಟ್ ನಿಮ್ಮ ನಾನಾ ಮಸಾಲದಲ್ಲಿ ಒಂದು ಏನಾದರೂ ಮಾಡುವಂತಹದ್ದು ಮಾಡಬೇಕು. ಖಂಡಿತ ಟ್ರೈ ಮಾಡಿ. ನಾನು ಹೇಳಿದ ಟ್ರಿಕ್ಸ್ ನೀವು ಆಮೇಲೆ ಹೇಳ್ತೀರಿ, ಓ ಇಷ್ಟು ಈಸಿಯಾಗಿ ಆಗುತ್ತೆ ಅಡುಗೆ. ಸೊ ನಾನಂತೂ ಯಾವಾಗಲೂ ಯಾವುದೇ ಈಗ ಸೌತೆಕಾಯ್ದು ನಾವು ಸಾಂಬಾರು ಮಾಡ್ತೀವಿ, ಸೊ ಅದಕ್ಕೂ ನಾನು ಅದನ್ನು ಬಳಸ್ತೀನಿ. ಬೆಂಡೆಕಾಯಿ ಮಾಡ್ಬೋದು, ಎಲ್ಲದಕ್ಕೂ ಯಾವುದೇ ತರಕಾರಿ ಅಡುಗೆ ಆಗಿರಲಿ ನಾನು ಯಾವಾಗಲೂ ಅದು ಸ್ಟೋರ್ ಖಾಲಿ ಆಗೋದಿಲ್ಲ. ಸೊ ಅದೊಂದು ಖಾಲಿ ಆಗ್ತಾ ಇದೆ ಅಂದ ತಕ್ಷಣ ಇನ್ನೊಂದು ಪ್ಯಾಕೆಟ್ ಬಂದಾಯಿತು. ಸೊ ಅದನ್ನು ರೀಫಿಲ್ ಮಾಡಿ ನನಗೆ ಅಂದರೆ ಈಸಿ ಆಗುತ್ತೆ ಬೆಳಗ್ಗೆ ಅಡುಗೆ. ಸೊ ನಿಮಗೆ ಹೆಚ್ಚು ಖಾರ ಬೇಕು ಅಂತ ಆಗುವಾಗ ಇನ್ನಷ್ಟು ಸ್ವಲ್ಪ ಬೇಕಾದರೆ ಅವರದೇ ಚಿಲ್ಲಿ ಪೌಡ್ರ್ ಇದೆ, ಅದನ್ನು ಕೂಡ ಹಾಕಿ ಗ್ರೈಂಡ್ ಮಾಡ್ಕೊಳ್ಬೋದು. ಸೊ ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ ಅದು ಸ್ಟೋರಿಂಗ್ ನಿಮಗೆ ಅದು ಬೇಗ ಹಾಳಾಗಲ್ಲ. ಕೆಲವು ನಾನಾ ಕುಂದಾಪುರ ಮಸಾಲದಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಬೆಳ್ಳುಳ್ಳಿ ಕೂಡ ಸಿಗುತ್ತೆ. ಸೊ ಅಂದರೆ ಎಲ್ಲವೂ ಕೂಡ ಡ್ರೈ ಫ್ರೈ ಮಾಡಿ ಹುರಿದು ಪುಡಿ ಮಾಡಿದಂಥದ್ದು, ಎಣ್ಣೆ ಎಲ್ಲ ಹಾಕಿರೋದಿಲ್ಲ. ಹಾಗಾಗಿ ಅದು ಸ್ಟೋರ್ ಮಾಡುವಾಗ ನಿಮಗೆ ಅದು ಶೆಲ್ಫ್ ಲೈಫ್ ತುಂಬ ದಿನ ಬರುತ್ತೆ. ಅದರಲ್ಲಿ ಇನ್ಸ್ಟ್ರಕ್ಷನ್ಸ್ ಇರಬೇಕಲ್ಲ, ಇರಬೇಕು. ಬೇರೆ ಏನಾದರೂ ಅಡುಗೆ ಮಾಡಬೇಕು ಅಂದರೆ ಅದರದ್ದೇ ನಿಮಗೆ ರೆಸಿಪಿ ಕೂಡ ಇದೆ, ಅದನ್ನು ಕೂಡ ಮಾಡಬಹುದು. ಬಟ್ ನಾನು ತರಕಾರಿಗೂ ಮಾಡ್ತೀನಿ. ಓಕೆ ಓಕೆ, ಅದು ಇರೋದು. ಎಸ್. ಓಕೆ, ನೋಡಿ ಇದು ಕುದೀತು, ಇದನ್ನ ಆಫ್ ಮಾಡ್ಕೊಳ್ಳೋಣ. ಹಾಗೂ ಈ ನಮ್ಮ ಮೊಸರನ್ನು ಇದಕ್ಕೆ ಸೇರಿಸಿಕೊಳ್ಳೋಣ. ಅಂದ್ರೆ ಅದು ಇದು ಆನ್ ಇರುವಾಗ ಹಾಕೊಳ್ಳೋ ಹಾಗಿಲ್ಲ, ಮತ್ತೆ ಲಾಸ್ಟಿಗೆ ಹಾಕಿ ಬೇಕಿದ್ರೆ ಒಂದು ಕುದಿ ತೆಗಿಬಹುದು, ಅದು ಸಹ ಮಾಡಬಹುದು. ಅವಾಗ ಒಡೆಯುತ್ತಲ್ಲ? ಇಲ್ಲ, ಒಡೆಯುವುದಿಲ್ಲ. ಇಲ್ಲ, ಇದನ್ನು ಸ್ವಲ್ಪ ಅಂದ್ರೆ ಇದರಲ್ಲಿ ಒಡೆಯುವಂತಹ ಯಾವುದೇ ಒಂದು ವಸ್ತುಗಳನ್ನು ನಾವು ಹಾಕ್ಲಿಲ್ಲ ನೋಡಿ, ಅದರಿಂದಾಗಿ ಹೀಗೆ ಮಾಡಿ ಇದು ಲಾಸ್ಟಿಗೆ ಹಾಕೊಂಡು. ಆಕ್ಚುಲಿ ಮೊಸರು ಹಾಕಿದ ಮೇಲೆ ಆಯುರ್ವೇದಿಕದ ಪ್ರಕಾರ ಕುದಿಸಬಾರ್ದು. ಆದರೆ ನಾವು ಈ ಸಮ್ಮರ್ನಲ್ಲೆಲ್ಲ ಸ್ವಲ್ಪ ಪಕ್ಕ ಹಾಳಾಗ್ತದೆ ಎಂಬ ಒಂದು ಉದ್ದೇಶದಿಂದ ಸ್ವಲ್ಪ ಕುದಿಸ್ತೇವೆ. ರೆಡಿ ಆಯಿತು. ಇದು ಬಿಸಿ ಬಿಸಿ ಸಹ ಕುಡಿಬಹುದು, ಅಥವಾ ನೀವು ಅನ್ನದ ಜೊತೆಗೆ ಸೂಪರ್ ಆಗ್ತದೆ. ಹಾಗೆ ತಿನ್ನೋದಕ್ಕೂ ಆಗುತ್ತಾ? ಖಾಲಿ ಸಹ ಹೀಗೆ ಖಾಲಿ ತಿನ್ಬೋದು, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಹೀಗೆ ಕುಡಿಬಹುದು ಸಹ, ಹೀಗೆ ಮಾಡಿ ಸ್ಪೂನಲ್ಲಿ ಹಾಗೆ ಸಹ ಮಾಡ್ಬೋದು. ಓಕೆ, ಆರೋಗ್ಯಭರಿತವಾದ ಹರಿವೆ ಸೊಪ್ಪಿನಿಂದ ಮಾಡಿದಂತಹ ಮಜ್ಜಿಗೆ ಹುಳಿ. ಥ್ಯಾಂಕ್ ಯು. ಸೊ ಬೇರೆ ಬೇರೆ ರೀತಿಯಾದಂಥ ಮಜ್ಜಿಗೆ ಹುಳಿ ತಿಂದಿರ್ತೀರಿ, ಬಟ್ ಅರಿವೆ ಸೊಪ್ಪಿಂದು ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಯಾವಾಗಲೂ ನಾವು ಒಂದೊಂದೇ ನಾವು ಇನೋವೇಟಿವ್ ಆಗಿ ಟ್ರೈ ಮಾಡಿದ್ರೆ ನೋಡಿ ಒಳ್ಳೆ ರುಚಿಕರವಾದಂಥ ಅದ್ಭುತವಾದಂಥ ರೆಸಿಪಿ ತಯಾರಾಗುತ್ತೆ. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಅರಿವೆ ಸೊಪ್ಪಿನ ಮಜ್ಜಿಗೆ ಹುಳಿ ತಯಾರಿಸುವ ವಿಧಾನ. ಮೊದಲು ಸಣ್ಣಗೆ ಹೆಚ್ಚಿದ ಅರಿವೆ ಸೊಪ್ಪನ್ನು ಸ್ವಲ್ಪ ಉಪ್ಪು ಹಾಗೂ ನೀರು ಹಾಕಿ ಬೇಯಿಸಿ. ಇನ್ನೊಂದೆಡೆ 3 ರಿಂದ 4 ಹಸಿಮೆಣಸು, 2 ಚಮಚ ನೆನೆಸಿದ ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಶುಂಠಿ,
ತೆಂಗಿನ ತುರಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಯಿಸಿದ ಸೊಪ್ಪಿಗೆ ಸೇರಿಸಿ ಸ್ವಲ್ಪ ನೀರು ಹಾಕಿ ಕುದಿಸಿ. ಬೆಂಕಿ ಆರಿಸಿದ ನಂತರ 1 ಕಪ್ ಮಜ್ಜಿಗೆ ಸೇರಿಸಿ ಬೆರೆಸಿಕೊಳ್ಳಿ. ಈಗ ಆರೋಗ್ಯಭರಿತ ಅರಿವೆ ಸೊಪ್ಪಿನ ಮಜ್ಜಿಗೆ ಹುಳಿ ತಯಾರು. ಎಸ್ ಮೇಡಮ್, ಸೊ ಬಿಸಿ ಬಿಸಿಯಾದಂಥ ಈ ಅರಿವೆ ಸೊಪ್ಪಿನ ಮಜ್ಜಿಗೆ ಹುಳಿ, ಮಜ್ಜಿಗೆ ಹಾಕಿರೋದ್ರಿಂದ ಮಜ್ಜಿಗೆ ಹುಳಿ, ಅದ್ರಲ್ಲಿ ಟೇಸ್ಟ್ ನೋಡೋಣ. ತಗೊಳ್ಳಿ ಮೇಡಮ್. ಸೊ ಅನ್ನ ಜೊತೆಗೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಿ. ಅನ್ನ ದೊಟ್ಟಿಗೆ ಸೂಪರ್. ಅಲ್ಲ, ಸೊ ಬಿಸಿ ಬಿಸಿ ಆದಂಥ ಅನ್ನದ ಜೊತೆಗೆ ಇದನ್ನ ಹಾಗೆ ಕಲಸಿ ತಿಂತಾ ಇರಬೇಕು. ಮೇಲಿಂದ ನಿಮ್ಮ ಈ ಕೇಸಿ ತುಪ್ಪ ಅದು ಹಾಕಬೇಕು, ಇನ್ನೂ ಟೇಸ್ಟಿ ಆಗಿರುತ್ತೆ. ಸೊ ಚಟ್ನಿ ಟ್ರೈ ಮಾಡೋಣ. ತಗೊಳ್ಳಿ ಮೇಡಮ್. ಸೊ ಕ್ಯಾರೆಟ್ ಚಟ್ನಿ. ಸೊ ಇಮಿಡಿಯೇಟ್ ನೋಡುವಾಗ ನನಗೆ ಈ ಉದ್ದಿನಬೇಳೆ ಚಟ್ನಿ ನಾನು ಮಾಡ್ತೀನಿ ಆ ಥರ ಕಾಣ್ತಾ ಇದೆ. ಅದೇ ಕಲರ್ ಸೇಮ್. ಹೌದಾ? ವಾವ್, ಚೆನ್ನಾಗಿದೆ. ನೀವು ಹೇಳಿದ್ರಿ ಖಾರ ಬೇಕಿದ್ರೆ ನಾವು ಜಾಸ್ತಿ ಮಾಡ್ಕೊಳ್ಬೋದು. ಹೌದು. ಈ ಅನ್ನ ಜೊತೆಗೆ ಗಂಜಿ ಜೊತೆಗೆ ಅಂತ ಹೇಳಿದ್ರೆ ಸ್ವಲ್ಪ ಖಾರ ಬೇಕು, ಇನ್ನೂ ಖಾರ ಬೇಕು. ಬಟ್ ಇದು ಚಪಾತಿ ಅಥವಾ ಪೂರಿ ಅದರ ಜೊತೆಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಈವನ್ ಇಡ್ಲಿ ಜೊತೆಗೆ ಈ ಗಟ್ಟಿ ಚಟ್ನಿ ಮಾಡ್ತಾರಲ್ಲ ಅದಕ್ಕೂ ಕೂಡ ಇದು ಚೆನ್ನಾಗಿದೆ. ಸೂಪರ್. ಕ್ಯಾರೆಟಿಂದ ಕೂಡ ಮಾಡ್ಬೋದು ಚಟ್ನಿ ಅಲ್ವಾ? ಹೌದು. ಸೊ ನಾವು ಬರೀ ಹಲ್ವಾ ಇದನ್ನೆಲ್ಲ ನಾವು ಮಾಡ್ತಿದ್ವಿ, ಅದರಲ್ಲೂ ಕೂಡ ಸೂಪ್, ಜ್ಯೂಸ್ ಎಲ್ಲವೂ ಮಾಡ್ತೀವಿ. ಅದು ಕೂಡ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. 2 ಡಿಫ್ರೆಂಟ್ ರೆಸಿಪಿ, ತುಂಬ ಟೇಸ್ಟಿ ಆಗಿದೆ, ಹೆಲ್ದಿನೂ ಆಗಿದೆ. ಥ್ಯಾಂಕ್ ಯು ಮೇಡಮ್. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಥ್ಯಾಂಕ್ ಯು. ಸೊ ಅದ್ರ ಜೊತೆಗೆ ನಾನಾಸ್ ಮಸಾಲ. ಸೊ ಇದರಲ್ಲಿ ಚಿಕನ್ ಮಸಾಲ ಇದೆ, ಗೀರೋಸ್ ಮಸಾಲ ಇದೆ, ಆ್ಯಂಡ್ ಆಗಲೇ ಹೇಳಿದೆ ಕುಂದಾಪುರ ಚಿಕನ್ ಮಸಾಲ ಎಲ್ಲದಕ್ಕೂ ಆಗುತ್ತೆ, ವೆಜ್ ನಾನ್ ವೆಜ್ ಅದ್ರ ಜೊತೆಗೆ ಅಂತ. ಸೊ ಅವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊಪ್ಪು ತರಕಾರಿಯಿಂದ ಎಷ್ಟು ವಿವಿಧ ರೀತಿಯಾದಂಥ ಆರೋಗ್ಯಭರಿತವಾದ ಹಾಗೂ ರುಚಿಕರವಾದಂಥ ಖಾದ್ಯಗಳನ್ನು ತಯಾರಿಸ್ಬೋದು ಅಂತೇಳಿ ಇವತ್ತಿನ ಈ ಸಂಚಿಕೆಯಲ್ಲಿ ಕಲ್ತ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC cow ghee since 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಲ್ಟಿ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.